ಚೆನ್ನಾಗತ್ತೆ ಸಭಾಧ್ಯಕ್ಷರೇ. ನೀವೇ ಯೂಸ್ ಮಾಡೋದಾದ್ರೆ ಕೊಡ್ತೇನೆ ನಾನು. ಎಲ್ಲ ಕೂಡ ಕೊಡ್ಬಿಡ್ರಿ ಸಭಾಧ್ಯಕ್ಷರೇ. ತಮ್ಮ ಹೆಸರು ಆಗುತ್ತೆ, ಹೆಸರು ಆಗುತ್ತೆ. ಲ್ಯಾಪ್ಟಾಪ್ ಕೊಡಿದ್ರೆ ಲ್ಯಾಪ್ಟಾಪ್ ತಗೊಂಡು ನೋಡಿ ಯಾರ್ಯಾರ ಬಂದ್ರಲ್ಲ ಮೇನ್ ಸ್ಫೂರ್ತಿ ಬಂದು ನಮ್ಗೆ ಈಗ. ಸುರೇಶ್ ಕುಮಾರ್ ಲ್ಯಾಪ್ಟಾಪ್ ಕೊಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ಎಲ್ಲ MLA ನೋಡಿ ಇಬ್ರು ಸೀನಿಯರ್ಸ್ ಬಂದ್ರು. ಲ್ಯಾಪ್ಟಾಪ್ ಕೊಡ್ರಿ ಹೇಳ್ತಾ ಇದ್ದೀನಿ. ನಾನು ಈಗ ಲ್ಯಾಪ್ಟಾಪ್ ಕೊಡೋ ಪ್ಲಾನ್ ಅಲ್ಲಿ ಇದ್ದೇನೆ. ಒಂದು ಕಂಡೀಷನ್, ನಿಮ್ಗೆ ಎಲ್ಲ MLAಗಳಿಗೆ 3 ದಿವಸ ಲ್ಯಾಪ್ಟಾಪ್ ಅನ್ನು ಮತ್ತೆ ಅದು ಲ್ಯಾಪ್ಟಾಪ್ ಅಲ್ಲ ಐಪ್ಯಾಡ್ ಅದನ್ನು ಹೇಗೆ ಯೂಸ್ ಮಾಡೋದು ಕರೆಕ್ಟ್ ಟ್ರೈನಿಂಗ್ ಇದೆ. ನೀವು ಯಾವ ಕರೆಕ್ಟ್ ಟ್ರೈನಿಂಗ್ ಅಟೆಂಡ್ ಆಗ್ತೀರಿ ಅಂಥವ್ರಿಗೆ ಮಾತ್ರ ಕೊಡೋದು. ಇಲ್ಲ ನಾನು ನಿಮ್ಮ ಕೈಲಿ ಕೊಟ್ಟರೆ ನೀವು ಅದು ನಿಮ್ಮ ಮಿತ್ರರಿಗ ಅಥವಾ ನಿಮ್ಮ ಸಂಬಂಧಿಕರಿಗ ನೀವಲ್ಲ ಮತ್ತೆ ಬೇರೆಯವರ ಕತೆ ನಾನು ಹೇಳುವಂಥದ್ದು PAಗ ಕೊಟ್ಟು ಬಿಡೋದು ಮತ್ತೆಂದು ಪ್ರಯೋಜನ. ನೀವು ಕರೆಕ್ಟಾಗಿ ಟ್ರೈನಿಂಗ್ ಯಾರು ಅಭಿನಂದನೆಗಳು. ಲ್ಯಾಪ್ಟಾಪ್ ಮಂಜೂರಾಯ್ತು ನೋಡ್ರಿ, ಲ್ಯಾಪ್ಟಾಪ್ ಮಂಜೂರಾಯ್ತು ನೋಡ್ರಿ ಎಲ್ಲಪ್ಪ ಸಭಾಧ್ಯಕ್ಷರೇ. ಅಭಿನಂದನೆಗಳು ಬಂದ್ರೆ ಈಗ ಆಲ್ ಕಮ್ 1 2 3 4 5 ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಹೋಮ್ 5 ಮಿನಿಸ್ಟರ್ ಇದ್ದಾರೆ. ಅಶೋಕಣ್ಣ ಹೊರಗಡೆ 4 ಜನ ಅವ್ರು ಹೊರಗಡೆ, ನಾನು ಇದ್ದೆ ಅಲ್ಲೇ. ಏನಕ್ಕೆ 4 ಜನ ಹೊರಕ ಸುಮ್ಮನೆ ಅಷ್ಟು ಬ್ರೈಟ್ ಒಂದೇ ದಿವಸ ಕಲ್ತು ಬಿಡ್ತೀರಿ.